ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಗೂಡುದೀಪ ಯಾವ ರೀತಿ ಮಾಡೋದು ಅನ್ನೋ ತಿಳಿಸ್ಕೊಡ್ತೀನಿ. ಸ್ವಲ್ಪವಾಗಿ ನಾವು ಗೂಡುದೀಪಗಳನ್ನು ತುಂಬಾನೇ ಚೆನ್ನಾಗಿ ತುಂಬಾನೇ ಈಸಿಯಾಗಿ ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಹೊರಗಡೆ ನಾವು ತರೋದಕ್ಕಿಂತ ಮನೆಯಲ್ಲೇ ನಾವು ಮಾಡ್ಕೊಂಡ್ರೆ ನಮಗೂ ಕೂಡ ಖುಷಿ ಇರುತ್ತೆ. ನಾವೇ ಮಾಡಿದಂತಹ ನಮ್ಮ ಕೈಯಾರೆ ಮಾಡಿದಂತಹ ಗೂಡುದೀಪ ಅಂತ ತುಂಬಾ ಸುಲಭ ಇದೆ ಇದು ಮಾಡೋದು. ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಮತ್ತೆ ಇದನ್ನ ಯಾವ ರೀತಿ ಮಾಡೋದು ಅಂತ ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ಇನ್ಯಾಕೆ ತಡ ಮಾಡೋದು ನೋಡ್ಕೊಂಡು ಬರೋಣ ಬನ್ನಿ. ಎಸ್ ಫ್ರೆಂಡ್ಸ್, ಗೂಡುದೀಪ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ, ಒಂದು ಕತ್ರಿ ಬೇಕು, ಅದೇ ರೀತಿಯಾಗಿ ಒಂದು ಸ್ಕೇಲ್, ಹಾಗೆ ಒಂದು ಪೆನ್ಸಿಲ್, ಹಾಗೆ ಫೆವಿಕ್ವಿಕ್ ಗಮ್ ಬೇಕು, ಹಾಗೆ ಯೆಲ್ಲೋ ಹಾಗೂ ರೆಡ್ ಕಲರಲ್ಲಿ ನಾನು ಡ್ರಾಯಿಂಗ್ ಶೀಟ್ನ ತೊಗೊಂಡಿದ್ದೀನಿ. ಇದನ್ನು ಎಷ್ಟು ದೊಡ್ಡ ಗೂಡುದೀಪ ಬೇಕು ನಾವು ಆ ಸೈಜಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸಣ್ಣದು ಕೂಡ ಮಾಡ್ಕೊಳ್ಬೋದು, ನಿಮಗೆ ಯಾವ ಸೈಜಲ್ಲಿ ಬೇಕು ನೀವು ಆ ಸೈಜ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ವಲ್ಪ ದೊಡ್ಡದಾಗಿ ಮಾಡ್ತಾಯಿದ್ದೀನಿ. ನೋಡ್ತಾ ಇದ್ದೀರಲ್ವ, ಈ ಶೇಪಲ್ಲಿ ನಾನು ಇದನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದೇ ರೀತಿಯಾಗಿ ಇದಕ್ಕೆ ಇವಾಗ ನಾವು ಗಮ್ ಹಾಕಿ ಅಂಟಿಸ್ಕೊಳ್ಬೇಕಾಗತ್ತೆ. ಎಕ್ಸ್ಟ್ರಾ ಇದ್ದರೆ ನೀವು ಇದನ್ನು ಕಟ್ ಮಾಡಿ ತೆಗಿಬೋದು. ಇದು ಆನಂತರ ನಮಗೆ ಸ್ಕ್ವೇರ್ ಶೇಪ್ ಮಾಡ್ಕೊಳ್ಳೋದಕ್ಕೆ ಬೇಕಾಗುತ್ತೆ ರೆಡ್ ಶೀಟ್. ಅದಕ್ಕೋಸ್ಕರ ಇಲ್ಲ ಅಂತ ಹೇಳಿದ್ರೆ, ಕರೆಕ್ಟಾಗಿದೆ ಅಂತ ಹೇಳಿದ್ರೆ ನಾವು ಇದಕ್ಕೆ ಗಮ್ ಹಾಕಿ ಅಂಟಿಸ್ಕೊಳ್ಬೋದು. ನಾನಿವಾಗ ಇದಕ್ಕೆ ಫೆವಿಕಾಲ್ ಗಮ್ನ ಯೂಸ್ ಮಾಡ್ತಾ ಇದ್ದೀನಿ. ಫೆವಿಕಾಲ್ ಗಮ್ ಹಾಕಿ ಇದನ್ನು ಇವಾಗ ಅಂಟಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ಅಂಟಿಸ್ಕೊಳ್ಳಿ. ಒಂದಕ್ಕೊಂದು ಚೆನ್ನಾಗಿ ಹೊಂದ್ಕೊಳ್ಬೇಕಿದು. ಆನಂತರ ಇಲ್ಲಿ ನಾನು ಶೈನಿಂಗ್ ಪೇಪರ್ ತೊಗೊಂಡಿದ್ದೀನಿ. ಇದು ನಮಗೆ ಕಟ್ ಪೀಸ್ ಬೇಕಾಗುತ್ತೆ. ಒಂದು ಸ್ಕೇಲ್ನ ಸಹಾಯದಿಂದ ಒಂದೇ ರೀತಿಯಾಗಿ ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇದು ನಮಗೆ ಟಾಪ್ ಬಾಟಮ್ ಹಾಗೂ ಮಿಡ್ಲ್ ಲೈನ್ ಕೊಡೋದಕ್ಕೆ ಬೇಕಾಗುತ್ತೆ. ಈ ರೀತಿಯಾಗಿ ಲೈನ್ ಕೊಟ್ಟರೆ ಗೂಡುದೀಪಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಗೂಡುದೀಪ. ಅದಕ್ಕೋಸ್ಕರ ಇದನ್ನಿವಾಗ ಒಂದು ಕತ್ರಿನ ಸಹಾಯದಿಂದ ಕಟ್ ಮಾಡ್ಕೊಳ್ಳೋಣ. ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ಇದಕ್ಕೆ ಇವಾಗ ಅಂಟಿಸ್ಕೊಳ್ಬೇಕಾಗತ್ತೆ. ಈ ಶೈನಿಂಗ್ ಪೇಪರ್ಗೆ ಇವಾಗ ಗಮ್ ಹಾಕ್ತಾ ಇದ್ದೀನಿ ನಾನು. ಗಮ್ ಹಾಕಿ ಇದನ್ನಿವಾಗ ಇದ್ರ ಸುತ್ತ ಅಂಟಿಸ್ಕೊಳ್ಬೇಕು. ಇದೇ ರೀತಿಯಾಗಿ ಅಂಟಿಸ್ಕೊಳ್ಬೇಕು. ಟಾಪ್ ಬಾಟಮ್ ಹಾಗೆ ಮಿಡ್ಲಲ್ಲಿ ಇದೇ ರೀತಿಯಾಗಿ ಅಂಟಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ನಾನು ಇವಾಗ ಎಲ್ಲ ಕೂಡ ಮಾಡ್ಕೋತೀನಿ. ಇವಾಗ ನೋಡ್ತಾ ಇದ್ದೀರಲ್ವ, ಇವಾಗ ಮಿಡ್ಲಲ್ಲಿ ಕೂಡ ನಾವು ಇದನ್ನು ಅಂಟಿಸ್ಕೋಬೇಕು. ಎಲ್ಲ ಶೇಪ್ ಕೂಡ ಒಂದೇ ಶೇಪಲ್ಲಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲ ಲೈನ್ ಕೂಡ ಇಲ್ಲ ಅಂತ ಹೇಳಿದ್ರೆ ಒಂದು ಸಣ್ಣದ ಕಾಣಿಸುತ್ತೆ, ಒಂದು ದಪ್ಪ ಆಗಿ ಕಾಣಿಸುತ್ತೆ. ಅದಕ್ಕೋಸ್ಕರ ಇದು ಇವಾಗ ನಾನು ಮಿಡ್ಲ್ ಲೈನ್ಗೋಸ್ಕರ ಇದನ್ನು ಕಟ್ ಮಾಡ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, 3 ಲೈನಲ್ಲಿ ನಾವು ಇದನ್ನು ಅಂಟಿಸ್ಕೊಂಡಿದ್ದೀವಿ. ಯಾವ ರೀತಿ ಇವಾಗ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ತಾ ಇದ್ದೀರಲ್ವ. ಇದು ಲೈಟಿಂಗ್ಸ್ಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದು ಇವಾಗ ಆಯಿತು. ಇದನ್ನು ಇವಾಗ ಸೈಡ್ಗೆ ಇಟ್ಬಿಡೋಣ. ನಮಗೀಗ ಸ್ಕ್ವೇರ್ ಶೇಪ್ ಮಾಡ್ಕೊಳ್ಬೇಕು. ಇದರ ಮಿಡ್ಲಿಗೆ ನಾವು ಅಂಟಿಸೋದಿದೆ ಫ್ಲವರ್ ಶೇಪ್ ಮಾಡಿ. ಫ್ಲವರ್ ಅಲ್ಲ, ಒಂದು ಡಿಸೈನ್ ಮಾಡಿ ಅಂಟಿಸೋದಿದೆ. ಅದಕ್ಕೋಸ್ಕರ ಇದನ್ನು ಸ್ಕ್ವೇರ್ ಶೇಪ್ ಕಟ್ ಮಾಡ್ಕೊಳ್ಬೇಕು. ಒಂದೇ ಅಳತೆಯಲ್ಲಿ ಕಟ್ ಮಾಡ್ಕೊಳ್ಳಿ. ಯಾಕಂತ ಹೇಳಿದ್ರೆ ಸ್ಕ್ವೇರ್ ಶೇಪ್ ಕರೆಕ್ಟ್ ಬಂದಿಲ್ಲ ಅಂತ ಹೇಳಿದ್ರೆ ಗೂಡುದೀಪ ಕರೆಕ್ಟಾಗಿ ಬರೋದಿಲ್ಲ. ನಾವು ಮಿಡ್ಲಲ್ಲಿ ಏನು ಸ್ಟಿಕ್ ಮಾಡ್ತೀವಿ ಡಿಸೈನ್, ಅದೆಲ್ಲ ಕೂಡ ಒಂದೇ ಶೇಪಲ್ಲಿ ಇರಬೇಕು. ಒಂದು ದೊಡ್ಡದಾಗಿ ಒಂದು ಸಣ್ಣದಾದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ಒಂದೇ ರೀತಿಯಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ನಾನು ಯೆಲ್ಲೋ ಶೀಟ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ಯೆಲ್ಲೋ ಶೀಟ್ ಏನಕ್ಕಾಗಿ ಬೇಕು ಅಂತ ಹೇಳಿದ್ರೆ ಇದನ್ನು ಉದ್ದಕ್ಕೆ ಕಟ್ ಮಾಡ್ಕೊಳ್ಬೇಕು. ರೆಡ್ ಕಲರ್ ಪೇಪರ್ಗೆ ಇದರ ಔಟ್ಲೈನ್ ಕೊಡೋದಿದೆ, ಅದಕ್ಕೋಸ್ಕರ. ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ಉದ್ದಕ್ಕೆ ಕಟ್ ಮಾಡಿಕೊಂಡು ನಮಗೆ ಯಾವ ಶೇಪಲ್ಲಿ ಬೇಕು, ಆ ರೆಡ್ ಶೀಟ್ ಯಾವ ಸೈಜಲ್ಲಿದೆ ಅದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಇದನ್ನು 4 ಸುತ್ತ ಕೂಡ ಇದನ್ನು ಇದೇ ರೀತಿಯಾಗಿ ಗಮ್ ಹಾಕಿ ಅಂಟಿಸ್ಕೊಳ್ಬೇಕಾಗತ್ತೆ. ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ಹೀಗೇ ಎಲ್ಲವನ್ನು ಕೂಡ ಮಾಡ್ಕೋತೀನಿ ನಾನಿವಾಗ. ಇದು ಈ ರೀತಿ ಆದ ನಂತರ ಇದನ್ನು ಈ ರೀತಿ ಫೋಲ್ಡ್ ಮಾಡಬೇಕಾಗುತ್ತೆ. ತೋರಿಸ್ತೀನಿ ನಾನು ನಿಮಗೆ. ನೋಡ್ತಾ ಇದ್ದೀರಲ್ವ, ಈ ರೀತಿ ಇದನ್ನು ಫೋಲ್ಡ್ ಮಾಡಬೇಕಾಗುತ್ತೆ. ಫೋಲ್ಡ್ ಮಾಡಿ
ಇದಕ್ಕೆ ಮಿಡ್ಲಿಗೆ ಗಮ್ ಹಾಕಿ ಇದನ್ನು ಅಂಟಿಸ್ಕೊಳ್ಬೇಕು. ಯಾವ ರೀತಿ ಅಂತ ತೋರಿಸ್ತೀನಿ ನಾನು. ನೋಡಿ, ಒಂದು ಸೈಡ್ ಈ ರೀತಿಯಾಗಿ ಗಮ್ ಹಾಕ್ಕೊಂಡು ಇದನ್ನು ಈ ರೀತಿ ಅಂಟಿಸ್ಕೊಂಡ್ರೆ ಆಯಿತು. ಇಷ್ಟೇ ಇರುವಂಥದ್ದು. ತುಂಬ ಬೇಕು ಇದಕ್ಕೆ. ನಾನು ಎಲ್ಲವನ್ನು ಕೂಡ ಇದೇ ರೀತಿಯಾಗಿ ಮಾಡ್ಕೋತೀನಿ. ನಾನೆಲ್ಲವನ್ನು ಕೂಡ ಇದೇ ರೀತಿಯಾಗಿ ಒಂದೇ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಗಮ್ ಹಾಕ್ಕೊಂಡು ನಾವೇನು ಗೂಡುದೀಪ ಮಾಡಿದ್ದೀವಿ ಅದರ ಸುತ್ತ ಅಂಟಿಸೋದಿದೆ. ಇದನ್ನು ಸ್ವಲ್ಪ ಸ್ವಲ್ಪ ಗ್ಯಾಪಲ್ಲಿ ಅಂಟಿಸಿ, ತುಂಬ ದೂರ ದೂರ ಕೂಡ ಅಂಟಿಸಿದ್ರೆ ಚೆನ್ನಾಗಿ ಕಾಣಿಸೋದಿಲ್ಲ. ಇವಾಗ ನಾನು ಎಲ್ಲ ಡಿಸೈನ್ಸನ್ನು ಇವಾಗ ಸುತ್ತ ಅಂಟಿಸ್ಕೋತೀನಿ. ನಾನಿವಾಗ ಮೇಲಿನ ಪೋರ್ಷನ್ ಆಯಿತು, ಇವಾಗ ಕೆಳಗಿನ ಪೋರ್ಷನ್ ಅಂಟಿಸ್ಕೊಳ್ಬೇಕು. ನೋಡ್ತಾ ಇದ್ದೀರಾ ಅಲ್ವಾ, ಎರಡೂ ಸೈಡ್ ಕೂಡ ಕಂಪ್ಲೀಟಾಗಿ ಆಗಿದೆ. ಇದು ಇವಾಗ ಎಷ್ಟು ಶೈನಿಂಗಾಗಿ ಕಾಣಿಸ್ತಾ ಇದೆ, ನೀವೇ ನೋಡ್ತಾ ಇದ್ದೀರಾ. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇದು. ಇವಾಗ ಶೈನಿಂಗ್ ಪೇಪರ್ ಕಟ್ ಪೀಸ್ ಮಾಡಿ ಇದರ ಮಿಡ್ಲಿಗೆ ಅಂಟಿಸ್ಬೇಕು. ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಮಾಡಿ ಗಮ್ ಹಾಕಿ, ನೋಡ್ತಾ ಇದ್ದೀರಲ್ವ ಎಷ್ಟು ಸಣ್ಣ ಪೀಸ್ ಮಾಡಿದ್ದೀನಿ ಅಂತ. ನೋಡಿ, ಇದೇ ರೀತಿಯಾಗಿ ಇದರ ಸುತ್ತ ಅಂಟಿಸ್ಬೇಕು. ಇವಾಗ ಒಂದೊಂದಾಗಿ ನಾನು ಇದಕ್ಕೆ ಗಮ್ ಹಾಕ್ತಾ ಇದ್ದೀನಿ. ಗಮ್ ಹಾಕಿ ಇದರ ಸುತ್ತ ಅಂಟಿಸ್ತಾ ಬರಬೇಕು. ಇದು ಕೂಡ ಅಷ್ಟೇ, ಒಂದೇ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ. ಒಂದೇ ಸೈಜಲ್ಲಿದ್ದರೆ ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಮಗೆ ಅಂಗಡಿಯಲ್ಲಿ ತೊಗೊಳ್ಳೋದಾದರೆ ತುಂಬ ದುಬಾರಿ ಬೀಳುತ್ತೆ. ನಾವೇ ಮನೆಯಲ್ಲಿ ಮಾಡಿಕೊಂಡ್ರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೂ ನಮಗೆ ಕೂಡ ಏನೋ ಒಂದು ಖುಷಿ ಇರುತ್ತೆ, ನಾವೇ ಮಾಡಿದಂತಹ ಗೂಡುದೀಪ ಅಂತ. ನೋಡೋಕ್ಕೂ ಗೊತ್ತಾಗ್ತಾ ಇಲ್ಲ, ನಾವು ಹೊರಗಡೆಯಿಂದ ತಂದಿರೋ ಥರನೇ ಇದೆ. ಅಷ್ಟು ಚೆನ್ನಾಗಿ ಬಂದಿದೆ, ನೀವೇ ನೋಡ್ತಾ ಇದ್ದೀರಾ ಅಲ್ವಾ. ಇದು ಇಷ್ಟು ರೆಡಿ ಆಯಿತು. ಇವಾಗ ಗೂಡುದೀಪಕ್ಕೆ ಇನ್ನೊಂದು ಫಿನಿಶಿಂಗ್ ಇದೆ. ಇದಕ್ಕೋಸ್ಕರ ನಾನು ಯೆಲ್ಲೋ ಹಾಗೂ ರೆಡ್ ಶೀಟ್ ಎರಡೂ ಕೂಡ ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ವಾ, ಯೆಲ್ಲೋ ಶೀಟ್ ಸ್ವಲ್ಪ ದೊಡ್ಡದಿದೆ, ರೆಡ್ ಶೀಟ್ ಕರೆಕ್ಟಾಗಿದೆ ಸೈಜ್. ಅದರ ಸೈಜ್ಗೆ ನಾನು ಇದನ್ನು ಇವಾಗ ಕಟ್ ಮಾಡ್ಕೋತೀನಿ. ಯೆಲ್ಲೋ ಶೀಟ್ನ ಕಟ್ ಮಾಡಿಕೊಂಡು ಒಂದೇ ರೀತಿಯಾಗಿ ಮಾಡಿಕೊಂಡು ಗಮ್ ಹಾಕಿ ಅಂಟಿಸ್ಬೇಕು. ಇವಾಗ ಒಂದು ಸೈಡ್ ಮಾತ್ರ ಗಮ್ ಹಾಕಬೇಕು, ಮೇಲ್ಗಡೆಯಿಂದ ಮಾತ್ರ ಗಮ್ ಹಾಕಬೇಕು. ಇವಾಗ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಗಮ್ ಹಾಕಿ ಅಂಟಿಸಿ ಆದ ನಂತರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಯಾವ ರೀತಿ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ಉದ್ದಕ್ಕೆ ಗಮ್ ಹಾಕ್ತಾ ಬನ್ನಿ. ಇವಾಗ ರೆಡ್ ಶೀಟ್ನ ಇದ್ರ ಮೇಲೆ ಅಂಟಿಸ್ತಾ ಇದ್ದೀನಿ ನಾನು. ಶೀಟ್ ಅಂಟಿಸುವಾಗ ಕೇರ್ಫುಲ್ಲಾಗಿ ಅಂಟಿಸಿ, ಯಾಕಂತ ಹೇಳಿದ್ರೆ ಒಂದು ಸಲ ಗಮ್ಗೆ ಅದು ಟಚ್ ಆಯಿತು ಅಂತ ಹೇಳಿದ್ರೆ ನೀವು ಮತ್ತೆ ರಿಮೂವ್ ಮಾಡಿದರೆ ಕಲರ್ ಫೇಡ್ ಆಗುತ್ತೆ ಅದರದ್ದು. ಅದಕ್ಕೋಸ್ಕರ ಇದೇ ರೀತಿಯಾಗಿ ಚೆನ್ನಾಗಿ ಅಂಟಿಸಿ ಆದ ನಂತರ ಒಂದು ಸ್ಕೇಲ್ನ ಸಹಾಯದಿಂದ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಳ್ಳಿ. ಒಂದೇ ರೀತಿ ಆಗಬೇಕು ಇದು. ಮಾರ್ಕ್ ಮಾಡ್ಕೊಂಡಾದ ನಂತರ ಮೇಲ್ಗಡೆ ಏನು ಮಾರ್ಕ್ ಮಾಡ್ಕೊಂಡಿದ್ದೀವಿ ನೋಡಿ, ಅದೇ ರೀತಿಯಾಗಿ ಕೆಳಗಡೆ ಉದ್ದಕ್ಕೆ ಲೈನ್ ಹಾಕ್ತಾ ಬರಬೇಕು. ಆ ಲೈನ್ನ ಪ್ರಕಾರ ನಾವು ಇದನ್ನು ಕಟ್ ಮಾಡ್ತಾ ಬರಬೇಕು. ಮೇಲಿನ ಲೈನ್ ತನಕ ಮಾತ್ರ ಕಟ್ ಮಾಡಬೇಕು, ಅದಕ್ಕಿಂತ ಮೇಲೆ ಹೋಗಬಾರ್ದು. ಇದೇ ರೀತಿಯಾಗಿ ಎಲ್ಲ ಲೈನ್ ಹಾಕಿದ್ದೀನಿ ನೋಡಿ ಇಲ್ಲಿ. ಈ ಲೈನ್ ಪ್ರಕಾರ ಎಲ್ಲವನ್ನು ಕೂಡ ನಾನು ಇವಾಗ ಕಟ್ ಮಾಡ್ತಾ ಹೋಗ್ತೀನಿ. ನೋಡ್ತಾ ಇದ್ದೀರಲ್ವಾ, ಈ ರೀತಿ ಬರುತ್ತೆ ಇದು ಫೈನಲ್ ಆಗಿ. ಇದಕ್ಕೆ ಒಂದು ಸ್ಟೆಪ್ಲರ್ ಹಾಕಿ ಈ ರೀತಿಯಾಗಿ ರೆಡಿ ಮಾಡ್ಕೊಳ್ಳಿ. ಈ ರೀತಿಯಾಗಿ ರೆಡಿ ಮಾಡ್ಕೊಂಡಾದ ನಂತರ ಇದಕ್ಕೆ ನಾನು ಮತ್ತೆ ಫೆವಿಕಾಲ್ ಹಾಕ್ತಾ ಇದ್ದೀನಿ. ಇದ್ರ ಸುತ್ತ ಇದೇ ರೀತಿಯಾಗಿ ಫೆವಿಕಾಲ್ ಹಾಕಬೇಕು. ಇದೇ ರೀತಿಯಾಗಿ ಫೆವಿಕಾಲ್ ಹಾಕಬೇಕು. ಚೆನ್ನಾಗಿ ಇದು ಫೆವಿಕಾಲ್ ಹಾಕಬೇಕು. ಸ್ವಲ್ಪ ಸ್ವಲ್ಪ ಹಾಕಿದರೆ ಕರೆಕ್ಟಾಗಿ ಅದು ನಿಲ್ಲೋದಿಲ್ಲ, ಅಂಟೋದಿಲ್ಲ, ಆಮೇಲೆ ಬಿದ್ದುಬಿಟ್ರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಚೆನ್ನಾಗಿ ಇದೇ ರೀತಿಯಾಗಿ ಫೆವಿಕಾಲ್ನ ಹಾಕಿ ನೋಡಿ. ನಾನು ಯಾವ ರೀತಿ ಇದಕ್ಕೆ ಸ್ಟಿಕ್ ಮಾಡ್ತಾ ಇದ್ದೀನೋ ಅದೇ ರೀತಿಯಾಗಿ ಸ್ಟಿಕ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದೀರಲ್ವ, ಇದೇ ರೀತಿಯಾಗಿ ಕೂರಿಸ್ಬೇಕು. ಆನಂತರ ಒಂದು ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಅಂಟುತ್ತೆ ಇದು. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಮ್ಮ ಮನೆಯಲ್ಲಂತೂ ಎಲ್ಲರೂ ನಾನು ಮಾಡಿದ್ದ ಅಂತ ಹೇಳಿದ್ರೆ ಯಾರೂ ನಂಬಲೇ ಇಲ್ಲ, ಅಷ್ಟು ಚೆನ್ನಾಗಿ ಬಂದಿದೆ ಇದು. ಗೊತ್ತೇ ಆಗೋದಿಲ್ಲ ನಾವು ಹೊರಗಡೆಯಿಂದ ತಂದಿರೋ ಥರನೇ ಇದೆ.
ಫೈನಲ್ ಇದರ ಲುಕ್ ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ ನಾನು ನಿಮಗೆ. ನೋಡ್ತಾ ಇದ್ದೀರಾ ಅಲ್ವಾ, ಯೆಲ್ಲೋ ಹಾಗೂ ರೆಡ್ ಕಾಂಬಿನೇಷನಲ್ಲಿ ಮಾಡೋದ್ರಿಂದ ತುಂಬಾ ಸೂಪರಾಗಿ ಕಾಣಿಸ್ತಾ ಇದೆ. ನಮ್ಮ ಕರ್ನಾಟಕದ ಬಣ್ಣ ಇದು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಾ ಅಲ್ವಾ, ಆ ಶೈನಿಂಗ್ ಪೇಪರ್ ಮಿಡ್ಲಲ್ಲಿ ಹಾಕಿರೋದ್ರಿಂದ ಶೈನಿಂಗ್ ಕೂಡ ತುಂಬಾ ಚೆನ್ನಾಗಿ ಹೊಳಿತಾ ಇದೆ. ಖಂಡಿತವಾಗ್ಲೂ ಇದನ್ನ ನೀವು ಕೂಡ ಟ್ರೈ ಮಾಡಿ. ಎಸ್ ಫ್ರೆಂಡ್ಸ್, ನೋಡಿದ್ರಲ್ವ ಗೂಡುದೀಪಗಳನ್ನ ನಾವು ಯಾವ ರೀತಿ ಮಾಡ್ಕೊಂಡ್ವಿ ಅಂತ. ಖಂಡಿತವಾಗ್ಲೂ ಇದನ್ನ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ ಇದು. ನಾನು ಮಾಡಿದ ಕಲರಲ್ಲೇ ಮಾಡಬೇಕಂತಿಲ್ಲ, ಬೇರೆ ಬೇರೆ ಕಲರಲ್ಲಿ ನೀವು ಇದನ್ನ ಮಾಡ್ಕೊಳ್ಬೋದು, ತುಂಬಾ ಚೆನ್ನಾಗಾಗುತ್ತೆ. ಖಂಡಿತವಾಗ್ಲೂ ಇದನ್ನ ನೀವು ಕೂಡ ಮಾಡಿ ಅಂತ ಕೇಳ್ಕೊತೀನಿ. ಇವತ್ತಿನ ವಿಡಿಯೋನ ಇಲ್ಲಿ ಏನು ಮಾಡ್ತೀನಿ, ನಾಳೆ ಇನ್ನೊಂದು ಹೊಸ ರೀತಿಯ ವಿಡಿಯೋಗೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.